ಹಿಮಾಲಯದ ಮಂಜಿನ ನಡುವೆ ನೆಲೆಸಿರುವ ಕೇದಾರನಾಥನ ದರ್ಶನ ಪಡೆಯುವುದು ಪ್ರತಿಯೊಬ್ಬ ಭಕ್ತನ ಕನಸಾಗಿರುತ್ತದೆ. ಆದರೆ ಈ ಪವಿತ್ರ ಯಾತ್ರೆ ಅಂದುಕೊಂಡಷ್ಟು ಸುಲಭವಲ್ಲ. ಮೈ ನಡುಗಿಸುವ ಚಳಿ, ಕಡಿದಾದ ಹಾದಿ ಮತ್ತು ಕ್ಷಣ ಕ್ಷಣಕ್ಕೂ ಬದಲಾಗುವ ಹವಾಮಾನ ಇಲ್ಲಿ ದೊಡ್ಡ ಸವಾಲನ್ನೇ ಎದುರಾಗಿಸುತ್ತದೆ. ಕೇದಾರನಾಥ ಇದು ಕೇವಲ ಒಂದು ದೇವಸ್ಥಾನವಲ್ಲ, ಸಾಕ್ಷಾತ್ ಈಶ್ವರನ ಅನ್ವೇಷಣೆಯಲ್ಲಿ ನಿಮ್ಮ ತಾಳ್ಮೆ ಮತ್ತು ಶಕ್ತಿಯನ್ನ ಪರೀಕ್ಷಿಸುವ ಒಂದು ಅಗ್ನಿ ಪರೀಕ್ಷೆ. ಸಮುದ್ರ ಮಟ್ಟಕ್ಕಿಂತ 11,000 ಅಡಿ ಎತ್ತರದಲ್ಲಿರುವ ಈ ಪವಿತ್ರ ಧಾಮಕ್ಕೆ ಹೋಗುವ ದಾರಿ ಸುಲಭವಲ್ಲ. ಪ್ರತಿ ಹೆಜ್ಜೆಯೂ ಸಾವು ಬದುಕಿನ ನಡುವೆ ಹೋರಾಟ ಇದ್ದ ಹಾಗೆ ಇರುತ್ತದೆ. ಇದಕ್ಕೆ ಹಲವಾರು ಸವಾಲುಗಳು ಕೂಡ ಇವೆ ಸ್ನೇಹಿತರೆ. ಮೊದಲನೆಯದು ಕಡಿದಾದ ದಾರಿ. ಹೌದು, ಗೌರಿಕುಂಡದಿಂದ ಕೇದಾರನಾಥ ದೇವಸ್ಥಾನಕ್ಕೆ ಇರುವ ಸುಮಾರು 16ರಿಂದ 18 ಕಿಲೋಮೀಟರ್ಗಳ ಹಾದಿ ಅತ್ಯಂತ ಕಷ್ಟಕರವಾಗಿದೆ. ಕಲ್ಲುಗಳಿಂದ ಕೂಡಿದ ಕಿರಿದಾದ ದಾರಿ ಮತ್ತು ಒಂದೇ ಸಮನಾದ ಏರಿಕೆ ಯಾತ್ರಿಕರ ಕಾಲುಗಳನ್ನು ಸೋಲಿಸಿಬಿಡುತ್ತದೆ. ಗಂಟೆಗಟ್ಟಲೆ ನಡೆಯಬೇಕಾದ ಈ ಹಾದಿಯಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾವುದೇ ಕ್ಷಣದಲ್ಲೂ ಹೆಚ್ಚು ಕಡಿಮೆ ಆದರೆ ನೀವು ಆ ಕಂದಕಕ್ಕೆ ಬೀಳೋದು ಗ್ಯಾರಂಟಿ. ಎರಡನೆಯದು ಆಮ್ಲಜನಕದ ಕೊರತೆ. ನೀವು ಬೆಟ್ಟದ ಮೇಲೆ ಏರುತ್ತಾ ಹೋದಂತೆ ಗಾಳಿಯಲ್ಲಿ ಆಮ್ಲಜನಕದ ಮಟ್ಟ ಕುಸಿಯುತ್ತದೆ. ಇದರಿಂದ ಉಸಿರಾಟದ ತೊಂದರೆ, ತಲೆನೋವು ಮತ್ತು ವಾಕರಿಕೆ ಉಂಟಾಗುತ್ತದೆ. ಇದನ್ನು ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಕೂಡ ಕರೆಯಲಾಗುತ್ತದೆ. ಮೊದಲೇ ಉಸಿರಾಟದ ತೊಂದರೆ ಇರುವವರಿಗೆ ಇದು ನಿಜಕ್ಕೂ ದೊಡ್ಡ ಸವಾಲು. ಹೀಗಾಗಿ ನೀವು ಯಾವುದೇ ಒಂದು ಕೇದಾರನಾಥ ಟ್ರೆಕ್ಗೆ ಹೋಗಬೇಕಂದ್ರೆ ಅಥವಾ ದರ್ಶನಕ್ಕೆ ಹೋಗಬೇಕೆಂದರೆ ಅಲ್ಲಿ ಹಲವಾರು ಸವಾಲುಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಹೀಗಾಗಿ ಮೊದಲು ಅಲ್ಲಿ ಹೆಲ್ತ್ ಚೆಕಪ್ ಅನ್ನು ಕೂಡ ಮಾಡುತ್ತಾರೆ. ಯಾರು ಆ ಹೆಲ್ತ್ ಚೆಕಪ್ ಅನ್ನು ಪಾಸ್ ಮಾಡುತ್ತಾರೋ ಅಂಥವರು ಮಾತ್ರ ಆ ಯಾತ್ರೆಯನ್ನ ಮಾಡಬಹುದಾಗಿದೆ. ಮೇಲಾಗಿ ಊಹಿಸಲಾಗದಂತಹ ಹವಾಮಾನ ಅಂದ್ರೆ ಅನ್ಪ್ರೆಡಿಕ್ಟೇಬಲ್ ವೆದರ್ ಅಂತ ಅನ್ನಬಹುದು. ಹಿಮಾಲಯದಲ್ಲಿ ಬಿಸಿಲು ಯಾವಾಗ ಇರುತ್ತದೆಯೋ, ಮಳೆ ಯಾವಾಗ ಸುರಿಯುತ್ತದೆಯೋ ತಿಳಿಯೋದಿಲ್ಲ. ಪ್ರತಿ ವರ್ಷದ ಮೇ ತಿಂಗಳಲ್ಲೂ ಕೂಡ ಮಧ್ಯಾಹ್ನದ ನಂತರ ಮೋಡು ಮುಸುಕಿದ ವಾತಾವರಣ ಅಥವಾ ಮಳೆ ಬರಬಹುದಾಗಿದೆ. ಮಳೆ ಬಂದಾಗ ಹಾದಿ ಜಾರಿಕೆಯಾಗುತ್ತದೆ, ಚಳಿ ವಿಪರೀತವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಒಂದು ವೇಳೆ ಕುದುರೆ ಮೇಲೆ ಹೋಗುತ್ತಿದ್ದರೂ ಕೂಡ ಅಪಾಯ ಕೊಟ್ಟಿಟ್ಟ ಬುತ್ತಿ. ಹೀಗಾಗಿ ಜಾಗರೂಕತೆಯಿಂದ ಹೋಗಬೇಕಾಗುತ್ತದೆ. ಮೇಲಾಗಿ ಅಧಿಕ ಜನದಟ್ಟಣೆ. ಚಾರ್ಧಾಮ್ ಯಾತ್ರಾ ಸಮಯದಲ್ಲಿ ಹಲವಾರು ಭಕ್ತರು ಅಲ್ಲಿಗೆ ಧಾವಿಸುತ್ತಾರೆ. ಹೀಗಾಗಿ ಯಾತ್ರೆ ಆರಂಭಿಸುವಾಗ ಪ್ರತಿದಿನ ಸಾವಿರಾರು ಭಕ್ತರು ಅಲ್ಲಿಗೆ ಆಗಮಿಸುತ್ತಾರೆ. ಇದರಿಂದ ಕಿರಿದಾದ ಹಾದಿಯಲ್ಲಿ ನಡೆಯುವುದು, ವಸತಿ ಸೌಕರ್ಯ ಪಡೆಯುವುದು ಮತ್ತು ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕಾಯುವುದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದಣಿಸಿಬಿಡುತ್ತದೆ. ಇದೇ ಕಿರಿದಾದ ದಾರಿಯಲ್ಲಿ ನೂರಾರು ಕುದುರೆಗಳು ಮತ್ತು ಹೆಸರುಗತ್ತುಗಳು ಕೂಡ ಓಡಾಡುತ್ತವೆ. ನಡೆದುಕೊಂಡು ಹೋಗುವವರು ಈ ಪ್ರಾಣಿಯಿಂದ ತಪ್ಪಿಸಿಕೊಂಡು ನಡೆಯುವುದು ಬಹಳ ಜಾಗರೂಕತೆಯಿಂದ ಮಾಡಬೇಕಾದಂತಹ ಕೆಲಸ. ಹೀಗಾಗಿ ನೀವು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಮಾಡಲೇಬೇಕು. ಮೊದಲನೇದಾಗಿ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್. ಕೇದಾರನಾಥ ಯಾತ್ರೆಗೆ ಮುನ್ನ ಉತ್ತರಾಖಂಡ ಸರ್ಕಾರದ ಪೋರ್ಟಲ್ನಲ್ಲಿ ನೀವು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಅಂದರೆ ನೋಂದಣಿಯನ್ನು ಮಾಡಿಕೊಳ್ಳಬೇಕು, ದೈಹಿಕ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಯಾತ್ರೆಗೆ ಹೋಗುವ ಕನಿಷ್ಠ 15 ದಿನ ಮೊದಲು ನಡಿಗೆ ಅಥವಾ ಲಘು ವ್ಯಾಯಾಮ ಅಭ್ಯಾಸ ಮಾಡಬೇಕಾಗುತ್ತದೆ. ಯಾಕಂದರೆ ಇದ್ದಕ್ಕಿದ್ದ ಹಾಗೆ ನೀವು ಮಲಗಿಕೊಂಡು ಎದ್ದು ಆ ಯಾತ್ರೆಗೆ ಹೋದರೆ 2 ಕಿಲೋಮೀಟರ್ ನಡೆಯುವಷ್ಟರಲ್ಲಿ ನಿಮ್ಮ ಕಥೆ ಮುಗಿದು ಹೋಗುತ್ತದೆ. ಹೀಗಾಗಿ ಸರಿಯಾಗಿ ವ್ಯಾಯಾಮವನ್ನು ಮಾಡಬೇಕು. ಮೇಲಾಗಿ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು. ಬಿಸಿ ಬಟ್ಟೆಗಳು, ರೈನ್ ಕೋಟ್, ಗಟ್ಟಿಯಾದ ಗ್ರಿಪ್ ಇರುವ ಶೂಗಳು ಮತ್ತು ಗ್ಲೂಕೋಸ್ ನಿಮ್ಮ ಬಳಿ ಇರಲೇಬೇಕು. ಕೆಲವೊಮ್ಮೆ ಆಕ್ಸಿಜನ್ ಇದ್ರೂ ಕೂಡ ಪರವಾಗಿಲ್ಲ. ಹೃದಯ ಸಂಬಂಧಿ ಅಥವಾ ಉಸಿರಾಟದ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆಯದೆ ಪ್ರಯಾಣ ಮಾಡಬಾರದು. ಕೇದಾರನಾಥ ಕೃಪೆ ಮತ್ತು ನಿಮ್ಮ ದೃಢ ಸಂಕಲ್ಪ ಒಂದಾದರೆ ಈ ಒಂದು ಕಠಿಣ ಯಾತ್ರೆಯನ್ನ ಪೂರೈಸಲು ಸಾಧ್ಯ ಸ್ನೇಹಿತರೆ. ಹೀಗಾಗಿ ನೀವು ಕೇದಾರನಾಥ ಯಾತ್ರೆ ಅಥವಾ ಚಾರ್ಧಾಮ್ ಯಾತ್ರೆ ಹೋಗುವ ಮೊದಲು ಎಲ್ಲ ಅಭ್ಯಾಸವನ್ನ, ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲೇಬೇಕು. ವಿಜ್ಞಾನಿಗಳ ಪ್ರಕಾರ ಹಾಗೂ ಇತಿಹಾಸಕಾರರ ಪ್ರಕಾರ ಈ ಕೇದಾರನಾಥ ದೇವಸ್ಥಾನ 400 ವರ್ಷಗಳ ಕಾಲ ಹಿಮಪಾತದಲ್ಲಿ ಅಡಗಿ ಹೋಗಿತ್ತು. ಇಷ್ಟು ವರ್ಷ ಈ ದೇವಸ್ಥಾನ ಹಿಮಪಾತದಲ್ಲಿ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಒಂದು ಚೂರು ಏನೂ ಆಗಿರಲಿಲ್ಲ. ಇದೇ ಕಾರಣದಿಂದಾಗಿ 2013ರಲ್ಲಿ ಆದಂತಹ ಜಲಪ್ರಳಯ ಕೂಡ ಈ ದೇವಸ್ಥಾನಕ್ಕೆ ಏನೂ ಮಾಡಲು ಸಾಧ್ಯವಾಗಿರಲಿಲ್ಲ. ಇದರ ಹಿಂದಿನ ಕಾರಣವನ್ನು ಕೆದಕಿದಾಗ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಜಿಯಾಲಜಿಯಲ್ಲಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಜೋಶಿಯವರು ಹೇಳುವ ಪ್ರಕಾರ
ಇದು 400 ವರ್ಷ ಹಿಮಪಾತದಲ್ಲಿ ಇದ್ದರೂ ಕೂಡ ಇದು ಸುರಕ್ಷಿತವಾಗಿ ಇರಲು ಹಲವಾರು ಕಾರಣಗಳಿವೆ. 400 ವರ್ಷ ಹಿಮದಲ್ಲಿ ಇದ್ದು ಹಿಮ ಕರಗಿ ಆಗ ಮತ್ತೆ ಈ ದೇವಸ್ಥಾನ ಗೋಚರಿಸಿತು. ಈ ದೇವಸ್ಥಾನದ ಒಳಗಡೆ ಇದ್ದಂತಹ ಹಿಮದ ನಿಶಾನೆಗಳು ಕೂಡ ಈಗಲೂ ನಿಮಗೆ ನೋಡಲು ಸಿಗುತ್ತದೆ ಎಂದು ಅವರು ಉಲ್ಲೇಖಿಸುತ್ತಾರೆ. ಈ ಗುರುತುಗಳಿಂದಲೇ ಗೊತ್ತಾಗುತ್ತೆ ಈ ದೇವಸ್ಥಾನ 400 ವರ್ಷ ಕಾಲ ಹಿಮದಲ್ಲಿ ಅಡಗಿತ್ತು ಎಂದು. ಡಾಕ್ಟರ್ ಜೋಶಿ ಹೇಳುವ ಪ್ರಕಾರ ಕ್ರಿಸ್ತಿ ಶಕ 13ರಿಂದ 17ನೇ ಶತಮಾನದಲ್ಲಿ ಒಂದು ಚಿಕ್ಕ ಹಿಮಯುಗ ಆರಂಭವಾಗಿತ್ತು. ಅದೇ ಸಮಯದಲ್ಲಿ ಹಿಮಾಲಯದ ಈ ಭಾಗ ಸಂಪೂರ್ಣವಾಗಿ ಹಿಮದಿಂದ ಆವರಿಸಿತ್ತು. ಆ ಆವರಿಸಿದ ಜಾಗದಲ್ಲೇ ಈ ಕೇದಾರನಾಥ ಧಾಮ ಕೂಡ ಇತ್ತೆಂದು ಅವರು ಹೇಳುತ್ತಾರೆ. ಇನ್ನೊಂದು ಸಂಶೋಧನೆಯ ಪ್ರಕಾರ ಈ ದೇವಸ್ಥಾನ ಗ್ಲೇಷಿಯರ್ಸ್ಗಳಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು ಎಂದು ನಂಬಲಾಗಿದೆ. ಇದೇ ಕಾರಣದಿಂದಾಗಿ ಈ ದೇವಸ್ಥಾನದ ಕಲ್ಲುಗಳ ಮೇಲೆ ಈಗಲೂ ಆ ಗುರುತುಗಳು ಕಾಣುತ್ತವೆ. ಈ ಗ್ಲೇಷಿಯರ್ಗಳು ಯಾವಾಗಲೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತಾನೆ ಇರುತ್ತವೆ. ಆ ಗ್ಲೇಷಿಯರ್ಗಳ ಗಾತ್ರ ಹಾಗೂ ತೂಕ ತುಂಬಾನೇ ಜಾಸ್ತಿ ಇರುತ್ತದೆ. ಇವುಗಳ ಚಲನವಲನದೊಂದಿಗೆ ಭೂಮಿಯು ಕೂಡ ಅವುಗಳೊಂದಿಗೆ ಚಲನೆಯನ್ನು ಕಾಣುತ್ತದೆ. ಆದ್ದರಿಂದ ಭೂಮಿಯು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತದೆ. ಹೇಗೆ ಪ್ರಳಯವಾದಾಗ ಪ್ರಳಯದಲ್ಲಿ ಮುಳುಗಿದಂತಹ ಪ್ರದೇಶಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತವೆಯೋ ಅದೇ ರೀತಿ ಆಗಿನ ಸಮಯದಲ್ಲಿ ನಡೆದಿದ್ದು ಅದೇ. ಇದರಿಂದಲೇ ಈಗ ನೀವು ವಿಚಾರ ಮಾಡಿ ಸ್ನೇಹಿತರೆ, 400 ವರ್ಷಗಳ ಕಾಲ ಇಂತಹ ಹಿಮಪಾತದಲ್ಲಿ ಸಿಕ್ಕಿದ ದೇವಸ್ಥಾನಕ್ಕೂ ಆವಾಗಲೂ ಕೂಡ ಏನೂ ಆಗಿರಲಿಲ್ಲ ಅಂದ ಮೇಲೆ 2013 ನಡೆದಂತಹ ಜಲಪ್ರಳಯದಲ್ಲಿ ಸಿಕ್ಕ ಮೇಲೂ ಈ ದೇವಸ್ಥಾನಕ್ಕೆ ಒಂದು ಚೂರು ಏನೂ ಆಗಲಿಲ್ಲ. ಈ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಈ ದೇವಸ್ಥಾನದ ಮೇಲೆ ಸಂಶೋಧನೆ ಮಾಡಿದಾಗ ಗೊತ್ತಾಗುತ್ತದೆ ಎಂದು ಡಾಕ್ಟರ್ ಜೋಶಿ ಉಲ್ಲೇಖಿಸುತ್ತಾರೆ. ಹಿಮ ಮತ್ತು ಕಲ್ಲುಗಳ ನಡುವೆ ನಡೆದಂತಹ ಘರ್ಷಣೆಯು ಈ ದೇವಸ್ಥಾನದ ಕಲ್ಲುಗಳಲ್ಲಿ ಕಾಣಬಹುದೆಂದು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ. ಎಂತಹ ಹಿಮಪಾತವಾದರೂ ಈ ಲಿಂಗದ ಮೇಲೆ ಮಾತ್ರ ಯಾವ ರೀತಿಯ ಪರಿಣಾಮ ಕೂಡ ಆಗಿರಲಿಲ್ಲ. ಇಲ್ಲಿಯ ಭಕ್ತರು ಇದನ್ನು ನಂಬುತ್ತಾರೆ. ಆದರೆ ಇನ್ನೊಂದು ವಿಶೇಷತೆ ಅಂದರೆ ವಿಜ್ಞಾನಿಗಳು ಕೂಡ ಇದನ್ನು ಶಿವನ ಲೀಲೆ ಎಂದೇ ನಂಬುತ್ತಾರೆ. ಇದರ ಜೊತೆಗೆ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಜಿಯಾಲಜಿ ತಂಡ ಇತ್ತೀಚೆಗೆ ಲೈಕೋಮೆಟ್ರಿ ಡೇಟಿಂಗ್ ಟೆಸ್ಟಿಂಗ್ ಕೂಡ ಮಾಡಿದ್ದಾರೆ. ಲೈಕೋಮೆಟ್ರಿ ಡೇಟಿಂಗ್ ಟೆಸ್ಟಿಂಗ್ ಅಂದರೆ ಒಂದು ವಸ್ತುವಿನ ಸಮಯವನ್ನು ಗೊತ್ತು ಹಿಡಿಯುವುದೆಂದು ಅರ್ಥ. ಈ ಒಂದು ಟೆಸ್ಟಿಂಗ್ ಮುಖಾಂತರವೇ ಗೊತ್ತಾಗಿದ್ದು ಈ ದೇವಸ್ಥಾನ 8ನೇ ಶತಮಾನದಲ್ಲಿ ಕಟ್ಟಿರಬಹುದೆಂದು. ಇದರಿಂದಲೇ ಇತಿಹಾಸ ಹೇಳಿದ್ದು ನಿಜ ಎಂದು ಗೊತ್ತಾಗುತ್ತದೆ. ಇತಿಹಾಸದಲ್ಲಿ ನಿಖರವಾಗಿ ಬರೆಯಲಾಗಿದೆ, ಈ ದೇವಸ್ಥಾನವನ್ನು ಶಂಕರಾಚಾರ್ಯರು ಜೀರ್ಣೋದ್ಧಾರ ಮಾಡಿದ್ದರೆಂದು. ಅಂದರೆ ಹಿಮಯುಗ ಬರುವುದಕ್ಕಿಂತ ಮೊದಲೇ 600 ವರ್ಷಗಳ ಹಿಂದೆಯೇ ಈ ದೇವಸ್ಥಾನವನ್ನು ಕಟ್ಟಲಾಗಿತ್ತೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಇಂತಹ ಗ್ಲೇಷಿಯರ್ಸ್ಗಳು ಇದ್ದಂತಹ ಜಾಗದಲ್ಲಿ ಯಾವುದೇ ಒಂದು ಚಿಕ್ಕ ಮನೆ ಕಟ್ಟುವುದಾಗಲಿ ಅದೊಂದು ದೊಡ್ಡ ಪರಿಶ್ರಮವೇ. ಇಂಥ ಜಾಗದಲ್ಲಿ ಈ ದೇವಸ್ಥಾನ ಕಟ್ಟಿರುವುದೆಂದರೆ ಅದು ಅದ್ಭುತ ಇಂಜಿನಿಯರಿಂಗ್ ತಂತ್ರಜ್ಞಾನವೇ ಎಂದು ನಂಬಲಾಗಿದೆ. ಇದಕ್ಕೆ ಕಾರಣ ಇಲ್ಲಿ ಬಳಸಲಾಗಿರುವಂತಹ ಕಲ್ಲುಗಳು. ಈ ಕಲ್ಲುಗಳನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಬಳಸಿಯೇ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಇದೇ ಕಾರಣಕ್ಕೆ ಎಂತಹ ಗ್ಲೇಷಿಯರ್ಗಳು ಬಂದರೂ, ಎಂತಹ ಹಿಮಪಾತ ಬಂದರೂ, ಎಂತಹ ಜಲಪ್ರಳಯ ಬಂದರೂ ಸಹಿತ ಈ ದೇವಸ್ಥಾನವನ್ನು ನಷ್ಟ ಮಾಡಲು ಸಾಧ್ಯವೇ ಇಲ್ಲ ಎಂದು. ಸ್ನೇಹಿತರೆ, ಇದರಿಂದಲೇ ನೀವು ನಿರ್ಧಾರ ಮಾಡಬಹುದು, ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಬಳಸುತ್ತಿದ್ದಂತಹ ತಂತ್ರಜ್ಞಾನ ಎಷ್ಟು ಮುಂದುವರೆದ ತಂತ್ರಜ್ಞಾನ ಆಗಿತ್ತು ಎಂದು. ಇವತ್ತಿನ ಕಾಲದಲ್ಲಿ ವಿಜ್ಞಾನ ಇಷ್ಟು ಮುಂದುವರೆದರೂ ಸಹಿತ ಇವತ್ತು ಕಟ್ಟಿರುವಂತಹ ಯಾವುದೇ ರೀತಿಯ ಕಟ್ಟಡಗಳು 50 ವರ್ಷಕ್ಕಿಂತ ಹೆಚ್ಚಿಗೆ ಬಾಳುವುದಿಲ್ಲ. ಎಂತಹ ಸಿಮೆಂಟನ್ನು, ಎಂತಹ ಕಬ್ಬಿಣವನ್ನು, ಯಾವುದೇ ತರದ ಹೊಸ ತಂತ್ರಜ್ಞಾನವನ್ನು ಬಳಸಿದರೂ ಕೂಡ ಪ್ರಕೃತಿಯ ಮುಂದೆ ಏನು ಮಾಡಲು ಸಾಧ್ಯವಿಲ್ಲ. ಸುನಾಮಿ ಬಂದಾಗ ಹಲವಾರು ಕಟ್ಟಡಗಳು, ಹಲವಾರು ಪ್ರದೇಶಗಳೇ ಕೊಚ್ಚಿಕೊಂಡು ಹೋಗಿದ್ದವೆ. ಯಾಕೆ? ಕೇದಾರನಾಥದಲ್ಲಿಯೇ ಕಟ್ಟಿದಂತಹ ಹಲವಾರು ಅಂಗಡಿಗಳು ಕೂಡ ನಾಶವಾಗಿ ಹೋಗಿವೆ. ಇದಕ್ಕೆ ಸ್ನೇಹಿತರೆ ಅನ್ನೋದು ಹಿಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇರುವಂತಹ ಈ ಅದ್ಭುತ ವ್ಯತ್ಯಾಸ. ಇದೇ ಕಾರಣಕ್ಕೆ 2013ರಲ್ಲಿ ಜಲಪ್ರಳಯ ಆದರೂ ಕೂಡ ಈ ದೇವಸ್ಥಾನಕ್ಕೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಇನ್ನೊಂದು ಕಾರಣ ಇದೆ. ಈ ದೇವಸ್ಥಾನದ ಹಿಂದುಗಡೆ ಸರಿಯಾಗಿ ಅತಿ ದೊಡ್ಡ ಕಲ್ಲು ಬಂದು ನಿಂತುಕೊಳ್ಳುತ್ತದೆ. ಇದೇ ಕಾರಣದಿಂದ ಈ ದೇವಸ್ಥಾನವನ್ನು ಪ್ರಳಯದಿಂದ ರಕ್ಷಿಸಿದ್ದು ಉಂಟು.
ಇದು ಹಿಮಾಲಯದಿಂದ ಅಷ್ಟು ದೂರ ಪ್ರಳಯದಲ್ಲಿ ಚಲಿಸಿ ಬಂದರೂ ಈ ದೇವಸ್ಥಾನದ ಸ್ವಲ್ಪ ದೂರವೇ, ಅಂದರೆ 5 ಮೀಟರ್ ದೂರವೇ ಈ ಬಂಡೆ ಬಂದು ನಿಲ್ಲುತ್ತದೆ. ಯಾಕೆ ಅಷ್ಟು ದೂರ ಕ್ರಮಿಸಿದ ಈ ಬಂಡೆ ಇನ್ನು 5 ಮೀಟರ್ ಮುಂದೆ ಬರಲು ಸಾಧ್ಯವಾಗಿರಲಿಲ್ಲ? ಇದನ್ನು ನೀವು ವಿಜ್ಞಾನ ಅನ್ನುತ್ತೀರಾ, ಅಥವಾ ದೇವರ ಲೀಲೆ ಅನ್ನುತ್ತೀರಾ, ಅಥವಾ ಪ್ರಕೃತಿಯ ನಿಯಮ ಅನ್ನುತ್ತೀರಾ? ಈ ವಿಚಾರವನ್ನು ವಿಚಾರ ಮಾಡಲು ನಾನು ನಿಮಗೆ ಬಿಟ್ಟಿದ್ದೇನೆ. ನಿಮಗೆ ಏನು ಅನ್ನಿಸುತ್ತದೆಯೋ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.